ಪರಿಷತ್ ಶಾಸಕ ಸರವಣ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆರಾಧ್ಯ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಿಎಂಆರ್ ಶ್ರೀನಾಥ್, ಜೆಡಿಎಸ್ನ ನಾಯಕಿ ರಾಜೇಶ್ವರಿ, ವಕ್ಕಲೇರಿ ರಾಮು, ಮಲ್ಲೇಶ್ ಬಾಬು, ವಡಗೂರು ರಾಮು, ಬಣಕನಹಳ್ಳಿ ಬಟರಾನ್, ರೋಟರಿ ಸುಧಾಕರ್ ಭಾಗಿಯಾಗಿದ್ದರು. ಇದೇ ವೇಳೆ ಜೆಡಿಎಸ್ ನಾಯಕ ಸರವಣರಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಸರವಣ ಅವರು ರಾಜ್ಯ ಸರ್ಕಾರದ 40% ಕಮಿಷನ್ ಆರೋಪ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಪಿತಾಮಹ ಎಂಬಂತಾಗಿದೆ. ಬಿಜೆಪಿ ಪಕ್ಷದಲ್ಲಿ ನಾಯಕತ್ವ ಕೊರತೆ ಇದೆ. ಧರ್ಮಗಳ ಮಧ್ಯೆ ಕಲಹ ಸೃಷ್ಟಿಸುವುದೇ ಬಿಜೆಪಿ ಕೆಲಸವಾಗಿದೆ. ಬಿಬಿಎಂಪಿ ಚುನಾವಣೆ ಆಗದಂತೆ ಬಿಜೆಪಿ ಅಡ್ಡಗಾಲು ಹಾಕಿದೆ. ಬಿಜೆಪಿಗೆ ಸೋಲಿನ ಭೀತಿ ಇದೆ. ಹಾಗಾಗಿ ಚುನಾವಣೆ ನಡೆಸಲು ಮುಂದಾಗಿಲ್ಲ. ಇದರಿಂದ ಬೆಂಗಳೂರು ನಗರ ಅಭಿವೃದ್ಧಿಯಿಂದ ಮೂಲೆಗುಂಪಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ಪೇಪರ್ మీరు గెలిచి రావాలా లోపలికి అది నాకు కావాల్సిండేది ತಲೆ ಹಿಂದೆ ತೆಗೆರಿ. ಥ್ಯಾಂಕ್ ಯು. ನಾ ಎಲ್ಲರಿಗೂ ನಮಸ್ಕಾರ. ಸಾಕು ಸುಮ್ಮನೆ ಹ್ಯಾಪಿ ಬರ್ಡೇ ಟು ಯು ಡಿಯರ್ ಸರವಣ. ಪೇಪರ್ ತರಿಸ್ಬಿಡಿ. ಮಲ್ಲೇಶ್ ಅಣ್ಣ, మీరు గెలిచి రావాలా లోపలికి అది నాకు కావాల్సినది. మన క్యాండిడేట్లు ಕೈಯಲ್ಲಿ ತಿನ್ಸಿರೋಣ సీఎం అన్న 100% నేను టెంట్ వేస్తాను. ఆడ ఓట్ల సిగ్నప్పుడు అదే చెప్పి సెక్యులర్ వచ్చినప్పుడు కూడా మీ దగ్గర అదే చెప్పుకొని వస్తాడు. థ్యాంక్ యూ అన్న వచ్చిందానికి. మంచి అవకాశం మీరు ఇంత చేరున్నారు. నాకు మీరు ఇండివిజువల్ గా ఫోన్ చేస్తున్నారు ఇద్దరు. అవునా? ಇದ್ರ ಹಿಂದೆ ಕೂಡ ಇದ್ರ ಬಗ್ಗೆ ಗುತ್ತಿಗೆಗಾರರ ಸಂಘದ ಅಧ್ಯಕ್ಷರು ಪ್ರಧಾನಮಂತ್ರಿ ಕಚೇರಿಗೆ ಈ ಒಂದು 40% ಕಮಿಷನ್ ಬಗ್ಗೆ ಆಗಲೇ ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಥರ ಚಕಾರವನ್ನು ಕೂಡ ಕೇಂದ್ರ ಸರ್ಕಾರ ಆಗಲಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ಆದರೂ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಬಂದ ತಕ್ಷಣ ಇನ್ನೇನೋ ಒಂದು ಆಕಾಶವನ್ನು ತಗೊಂಬಂದು ಇಟ್ಬಿಡ್ತೀವಿ ಅಂಥೇಳಿ ಏನೋ BJP ನಾಯಕರುಗಳೇನು ಡಂಗೂರ ಬಾರಿಸ್ಕೊಂಡು ಬರ್ತಾಯಿದ್ರು. ಜನ ತುಂಬ ಕಷ್ಟದಲ್ಲಿದ್ದಾರೆ. ಅವರ ಬದುಕು ಜೀವನ ಕಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಒಂದು ಹೊಸ ಯೋಜನೆಗೆ ಅನುದಾನಗಳನ್ನು ಬಿಡುಗಡೆ ಮಾಡಿದೆ. ಬರೀ ಭ್ರಷ್ಟಾಚಾರದ ಪಿತಾಮಹ ಆಗಿದೆ. ಅದ್ರ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಯಾವುದೂ ನಡೀತಾ ಇಲ್ಲ ಈ ರಾಜ್ಯದಲ್ಲಿ. ಜನ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅವ್ರ ಪಕ್ಷದಲ್ಲಿ ನಾಯಕತ್ವ ಒಂದು ಕೊರತೆ ಇರೋದ್ರಿಂದ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ಸು ಮತ್ತು BJP ಎರಡೂ ಕೂಡ ಧರ್ಮದ ಜಂಗಲನ್ನು ಏನು ತೆಗೆದುಕೊಂಡು ಯುವಕರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಹತ್ಯೆಗಳನ್ನು ಸರಣಿ ಹತ್ಯೆಗಳಾಗುವ ಮೂಲಕ
ಸಮಾಜ ಧರ್ಮಕ್ಕೆ ಧರ್ಮವನ್ನು ಬೆಂಕಿ ಹಚ್ಚುವಂಥ ಕೆಲಸ ಇವತ್ತು ನಡೀತಾ ಇದೆ. ಬಹುಶಃ ಇದಕ್ಕೆಲ್ಲ ಕೂಡ ಪರಿಹಾರ ಒಂದೇ, ಜನತಾ ದಳದ ಸರ್ಕಾರ, ನಮ್ಮ ನಾಯಕರಂಥ ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಆದರೆ ಮಾತ್ರ ಇದಕ್ಕೆಲ್ಲ ಕೂಡ ಇತ್ಯರ್ಥ ಆಗುವಂಥ ಕೆಲಸ ಆಗುತ್ತೆ. ತಾವು ಕೂಡ ನೋಡಿದ್ದೀರಾ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೂಡ ಎಲ್ಲಿ ಕೂಡ ಕೋಮಗಲಭೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೆ ರಾಜ್ಯದಲ್ಲಿ ಇವತ್ತು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಹಿಂದೂಗಳ ಪರವಾಗಿ ನಾನು ಗುತ್ತಿಗೆಗೆ ತೊಗೊಂಡ್ಬಿಟ್ಟಿದ್ದೀನಿ ಅಂತೇಳಿ BJP ಅವರು ಒಂದು ಕಡೆ, ಮುಸಲ್ಮಾನರನ್ನ ನಾವು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಕಾಂಗ್ರೆಸ್ ಅವರು ಇನ್ನೊಂದು ಕಡೆ. ಇದು ನಿರಂತರವಾಗಿ ನಡೀತಾ ಇದೆ. ಈ ಒಂದು ಟಾಕ್ವಾರ್ ಇರ್ಬೋದು, ಇದು ನಾವು ಜಾತ್ಯತೀತ, ನಾವು ಎಲ್ಲ ಸರ್ವಧರ್ಮಗಳ ಪ್ರಾರ್ಥನೆ ಮಾಡುವಂಥ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವು ಈ ರಾಜ್ಯವನ್ನು ಮುನ್ನಡೆಸುವಂಥ ಒಬ್ಬ ನಾಯಕ ಯಾರಾದಿದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅಂತೇಳಿ ಇಡೀ ರಾಜ್ಯದ ಜನ 6 ಕೋಟಿ ಕನ್ನಡಿಗರು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಒಂದು ಬದಲಾವಣೆ ತರುವಂಥ ಮುಂದಿನ ದಿನಗಳಲ್ಲಿ 23 ಚುನಾವಣೆಗೆ ನಮ್ಮ ಪಕ್ಷ ಎಲ್ಲ ರೀತಿಯಲ್ಲಿ ನಾವು ಸಂಘಟನೆ ಮಾಡೋದಾಗಲಿ, ಇವತ್ತೇನು ಪಂಚರತ್ನ ರಥಯಾತ್ರೆಯನ್ನು ಇನ್ನೇನು 1 ವಾರ ನಂತರ 3-4 ಹಂತದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿಯಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಈ ಒಂದು ಪಂಚರತ್ನ ರಥ ಇಡೀ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದೆ. ಎಲ್ಲ ಕಡೆ ಹೋಗಿ ಇವತ್ತು ಬೀದಿ ನಾಟಕ ಇರ್ಬೋದು, ಸಂವಾದ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಈ ಥರ ಎಲ್ಲ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅಲ್ಲೇ ಹೋಗಿ